ನಮ್ಮ ಓವರ್ ಬ್ರಿಡ್ಜಿಂದ ಉಳ್ಳಾಲ ಪೇಟೆಗೆ ಹೋಗುವ ರಸ್ತೆಯಲ್ಲಿ ಬಹಳ ಸಮಯದ ಹಿಂದೆ ನೆಟ್ಟಂಥ ಸಾಲು ಮರಗಳು ಇವತ್ತು ಬಹಳ ಚಂದವಾಗಿ ಬೆಳೆದು ನಿಂತಿದೆ. ಅದರ ನಮ್ಮ ಏಪ್ರಿಲ್ ಮೇ ಮಾರ್ಚ್ ತಿಂಗಳಲ್ಲಿ ಹೂಗಳು ಬಿಡುವಂಥ ಸಮಯ. ಈಗ ವಾತಾವರಣ ಹೇಗಿದೆ ಅಂತ ಹೇಳಿದರೆ ಸುಡುಲು ಬಿಸಿಲಿಂದ ಮನುಷ್ಯನಿಗೆ ಕೂಡ ಮಾರ್ಗಕ್ಕೆ ಇಳಿಯದಂಥ ಪರಿಸ್ಥಿತಿ ಇದೆ. ಆ ರೀತಿ ಇರುವಾಗ ನಾವು ದಿವಸಗಳು ನಮ್ಮ ಉಳ್ಳಾಲ ಭಾಗಕ್ಕೆ ಹೋಗುವಾಗ ಅದಕ್ಕೆ ನೀರಿನ ವ್ಯವಸ್ಥೆ ಇಲ್ಲ. ಹಾಗೆ ಶಾಸಕರ ಗಮನಕ್ಕೆ ನಾನು ತಂದಾಗ ಅವರು ಮೊನ್ನೆ ನಮಗೆ ಹೇಳಿದರು ವ್ಯವಸ್ಥೆ ಮಾಡಿ, ಅದಕ್ಕೆ ನಾನು ಏನು ಬೇಕು ಅದರ ಬಗ್ಗೆ ವ್ಯವಸ್ಥೆ ಮಾಡ್ತೇನೆ ಅಂತೇಳಿ ಇವತ್ತು ನಾವು ನಮ್ಮ ನೀರಿನ ಟ್ಯಾಂಕರ್ನವರಿಗೆ ಇವತ್ತು ಹಾಕ್ಲಿಕ್ಕೆ ಹೇಳಿ ಇನ್ನು ವಾರಕ್ಕೆ ಒಂದು ಸಲ ನಾವು ಅದನ್ನು ನೀರು ಹಾಕುವಂಥ ಪರಿಸ್ಥಿತಿಯನ್ನು ನಾವು ಮಾಡಬೇಕಂತ ಹೇಳುವ ನಿಟ್ಟಿನಲ್ಲಿ ಇವತ್ತು ನಾವು ಶಾಸಕರ ಒಂದು ಬೆಂಬಲದಿಂದ ಅದನ್ನು ಪ್ರಾರಂಭಿಸಿರ್ತೇವೆ. ಇದಕ್ಕೆ ನಮ್ಮ ಶಾಸಕರು ಸರ್ಕಾರದ ವತಿಯಿಂದ ಇಲ್ಲದಿದ್ದರೂ ಅವರಿಂದ ನಾನು ಏನು ಬೇಕು ಅದಕ್ಕೆ ವ್ಯವಸ್ಥೆ ಮಾಡ್ತೇನೆ, ನಿಮ್ಮಿಂದ ಏನು ಸಹಕಾರ ಇದೆ ನೀವು ಮಾಡಿ ಅಂತ ನನಗೆ ಹೇಳಿದ್ದಕ್ಕೆ ನಾನು ಇವತ್ತು ಅದನ್ನು ಗಮನಕ್ಕೆ ತಂದಿದ್ದೇನೆ. ಆ ನಿಟ್ಟಿನಲ್ಲಿ ಶಾಸಕರು ಇವತ್ತು ಅದಕ್ಕೆ ಸ್ಪಂದನೆ ಕೊಟ್ಟಿದ್ದಾರೆ. ಅವರಿಗೆ ನಾವು ಮತ್ತು ನಮ್ಮ ಇದಕ್ಕೆಲ್ಲ ಸಹಕಾರ ಮಾಡುವವರಿಗೂ ನಾವು ಇದನ್ನು ಕೆಲಸ ಮಾಡಿದವರಿಗೂ ಎಲ್ಲ ಇವತ್ತು ನಮ್ಮ ಕ್ಷೇತ್ರದ ಪರವಾಗಿ ಧನ್ಯವಾದವನ್ನು ಹೇಳುತ್ತಾ, ಇದು ಒಳ್ಳೆಯ ಒಂದು ಬೆಳವಣಿಗೆ. ಯಾಕಂತ ಹೇಳಿದರೆ ಶಾಸಕರು ಇದರ ಬಗ್ಗೆ ಏನು ಹೇಳಿದ್ರು ಗಿಡಮರಗಳು ಕೂಡ ನಮ್ಮ ಮಾನವನಷ್ಟೇ, ಅದು ನಮಗೆ ಪ್ರಾಮುಖ್ಯ ಅಂತ ಹೇಳುವ ನಿಟ್ಟಿನಲ್ಲಿ ಇವತ್ತು ಶಾಸಕರು ಇದರ ಬಗ್ಗೆ ಗಮನ ಹರಿಸಿದ್ದಾರೆ. ನಿಜವಾಗಿಯೂ ನಾವು ಶಾಸಕರನ್ನು ಈ ರೀತಿಯಲ್ಲಿ ನಾವು ಇವತ್ತು ಅಭಿನಂದಿಸ್ತಾ ಇದ್ದೇವೆ ಅಂತ ಹೇಳ್ಕೊಂಡು ನನ್ನ ಎರಡು ಮಾತನ್ನು ಮುಗಿಸ್ತೇನೆ.